ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೇಮಿಸುನು. ಇವಾಗ ನಮ್ಮದು 4,000 ವಾಚರ್ ಕಂಪ್ಲೀಟ್ ಆಗಿದೆ, 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಇನ್ನೇನು ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು. ನಮ್ಮ ಚಾನಲಲ್ಲಿ ಕಾಪಿರೈಟ್ ಕ್ಲೈಮ್ ಇದೆ, ಕಾಪಿರೈಟ್ ಸ್ಟ್ರೈಕ್ ಇದೆ. ಈ ಥರ ಇದ್ದರೆ ನಾವು ಅಪ್ಲೈ ಮಾಡುವಾಗೆ ಇಲ್ವಾ, ಈ ಡೌಟ್ ಅದೆಲ್ಲ ಕೆಲವರಿಗೆ ಇರುತ್ತೆ. ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫುಲ್ಲಾಗಿ ನೋಡಿ ವಿಡಿಯೋ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಇವಾಗ ನಮ್ಮದು 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು, 4,000 ಕಂಪ್ಲೀಟ್ ಆಯಿತು. ಆವಾಗ ನಮ್ಮ ಚಾನಲಲ್ಲಿ ಕಾಪಿರೈಟ್ ಕ್ಲೈಮು ಇತ್ತಂದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ರಿಮೂವ್ ಮಾಡಲಿಕ್ಕೆ ಆಗುತ್ತೆ. ನನ್ನ ವೀಡಿಯೋದಲ್ಲಿ ನಾನೊಂದು ವೀಡಿಯೋ ಮಾಡಿದ್ದೀನಿ, ಫಸ್ಟಿಗಿದೆ ಅದು ವೀಡಿಯೋ ನೋಡ್ಬೋದು. 1 ವರ್ಷ ಮುಂಚಿಂದು ವೀಡಿಯೋ ಮಾಡಿದ್ದೀನಿ, ಯಾವ ಥರ ರಿಮೂವ್ ಮಾಡೋಂತ ನಿಮಗೆ ಅದರಲ್ಲಿ ನೋಡಿಬಿಟ್ಟು ಆ ಥರ ಮಾಡ್ಕೋಬೋದು. ಇನ್ನು ಕಾಪಿರೈಟ್ ಕ್ಲೈಮ್ ಇದ್ದರೆ ಏನಾಗುತ್ತೆ ಅಂದರೆ, ಏನಾಗಲ್ಲ, ಅವೆಲ್ಲ ಯೂಟ್ಯೂಬ್ನವ್ರು ಚೆಕ್ ಮಾಡಲ್ಲ. ಓಕೆನಾ. ಯೂಟ್ಯೂಬ್ನವರು ಏನು ಚೆಕ್ ಮಾಡ್ತಾರೆ ಗೊತ್ತಾ, ನಿಮ್ಮ ಚಾನಲಲ್ಲಿ ಯಾರ್ದಾದ್ರೂ ವೀಡಿಯೋ ತಗೊಂಡ್ಬಂದು ಹಾಕಿದಾರಾ ಅದನ್ನು ಚೆಕ್ ಮಾಡ್ತಾರೆ. ಯಾರ್ದಾದ್ರೂ ವೀಡಿಯೋ ನಿಮ್ಮಲ್ಲಿ ಇದ್ದರೆ ಅಂದರೆ ಅದು ಶಾರ್ಟು ಆಗುತ್ತೆ. ಶಾರ್ಟ್ ವೀಡಿಯೋ ಬೇರೆಯವ್ರದ್ದು ನೀವು ಅಪ್ಲೋಡ್ ಮಾಡೋಗಿಲ್ಲ, ಶಾರ್ಟ್ ವೀಡಿಯೋನು ಅಪ್ಲೋಡ್ ಮಾಡೋಗೆ ಇಲ್ಲ. ಏನಾದರೂ ನಿಮ್ಮ ಚಾನಲಲ್ಲಿ ಶಾರ್ಟ್ ವೀಡಿಯೋ ಬೇರೆಯವ್ರದ್ದು ಇದ್ದರೆ ಅದನ್ನು ರಿಮೂವ್ ಮಾಡಬೇಡಿ. ಓಕೆನಾ. ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿಲ್ಲ, ಕಾಪಿರೈಟ್ ಕ್ಲೈಮ್ ಕೊಟ್ಟಿಲ್ಲ, ಅದಕ್ಕೆ ತುಂಬ ವ್ಯೂಸ್ ಬಂದಿದೆ, ಹಾಗಾಗಿ ಅದನ್ನು ಹಾಗೆ ಇಟ್ಟಿರ್ತಾರೆ ಕೆಲವರು. ಅದನ್ನು ಹಿಡಕೋಗ್ಬೇಡಿ. ಮಾನಿಟೈಸೇಷನ್ ಆಗುವಾಗ ನಿಮ್ಮ ಚಾನಲಲ್ಲಿ ನಿಮ್ಮದೇ ಆದ ಕಂಟೆಂಟ್ ಇರಬೇಕಾಗುತ್ತೆ. ಒಂದು ವೇಳೆ ಕಂಟೆಂಟ್ ಯೂಸ್ ಅವ್ರ ಕಣ್ಣಿಗೆ ಏನಾದರೂ ಒಂದು ವೀಡಿಯೋನು ಕಣ್ಣಿಗೆ ಏನಾದರೂ ಸಿಕ್ಕಿದಂದರೆ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಲ್ಲ, 1 ತಿಂಗಳು ಕಾಯಿಸ್ತಾರೆ. ಓಕೆನಾ. ಈ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾನು ಹೇಳ್ತಿದ್ದೀನಿ, ಕಾಪಿರೈಟ್ ಕ್ಲೈಮ್ ಇದ್ದರೆ ಏನಾಗಲ್ಲ. ನೀವು ನಿಮ್ಮ ವಿಡಿಯೋಗೆ ಯಾವುದಾದ್ರೂ ಒಂದು ಸಾಂಗ್ ಹಾಕಿದ್ದೀರಾ, ಇಲ್ಲಾಂದರೆ ಮ್ಯೂಸಿಕ್ ಬಳಸಿದ್ದೀರಾ, ಈ ಥರ ಇದ್ದಾಗ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಆವಾಗ ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ ಏನಾಗಲ್ಲ, ಅದನ್ನು ಅವರು ನೋಡಲ್ಲ. ಇನ್ನು ಕಾಪಿರೈಟ್ ಸ್ಟ್ರೈಕ್ ಇದ್ದರೆ, ಓಕೆನಾ, ಸ್ಟ್ರೈಕ್ ಇದ್ದರೆ ನೀವು ಅಪ್ಲೈ ಮಾಡೋಗೆ ಇಲ್ವ ಅಂತ ಹೇಳಿದ್ರೆ ಏನು ತೊಂದರೆ ಆಗಲ್ಲ, ಅಪ್ಲೈ ಮಾಡ್ಬೋದು. ಕಾಪಿರೈಟ್ ಸ್ಟ್ರೈಕ್ ಇದ್ದರೆ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಹೇಳಿದಾಗೆ ಕಂಟೆಂಟ್ ಮಾತ್ರ ಇರ್ಬಾರ್ದು. ಕಾಪಿರೈಟ್ ಸ್ಟ್ರೈಕ್ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಆ ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀವಿ. ಡಿಲೀಟ್ ಮಾಡಬೇಕಾಗುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಇವಾಗ ಶಾರ್ಟ್ ವೀಡಿಯೋಗೂ ಬರುತ್ತೆ ಕಾಪಿರೈಟ್ ಸ್ಟ್ರೈಕ್. ಕೆಲವರು ಅಂದ್ಕೊಳ್ತಾರೆ ಶಾರ್ಟಿಗೆಲ್ಲ ಬರಲ್ಲ ಅಂದ್ಕೊಳ್ತಾರೆ. ಆ ಥರ ಎಲ್ಲರೂ ಅಂದ್ಕೊಂಡಿದ್ದರೆ ಅದು ತಪ್ಪು. ಶಾರ್ಟ್ ವೀಡಿಯೋಗೂ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಓಕೆನಾ. ಬೇರೆ ಯಾವುದಾದ್ರೂ ವೀಡಿಯೋ ಸಾಂಗ್ ಆಗಿರ್ಬೋದು, ಇಲ್ಲಾಂದರೆ ಟ್ರೆಂಡಿಂಗ್ ವೀಡಿಯೋ ಇರುತ್ತೆ. ಇವಾಗ ದೊಡ್ಡ ವೀಡಿಯೋ ಇರುತ್ತೆ, ಅದನ್ನು ಸಣ್ಣದಾಗಿ ಶಾರ್ಟ್ ಮಾಡಿಬಿಟ್ಟು ನಮ್ಮ ವೀಡಿಯೋಲಿ ಹಾಕಿದರೆ ಅದಕ್ಕೆ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಓಕೆನಾ, ಸ್ಟ್ರೈಕ್ ಕೊಟ್ಟಿಲ್ಲ ಅಂದರೂ ಯೂಟ್ಯೂಬ್ನವ್ರಂತೂ ಬಿಡೋಲ್ಲ. ಓಕೆನಾ. ಮಾನಿಟೈಸೇಷನ್ ಟೈಮಲ್ಲಿ ಫುಲ್ಲು ಚೆಕ್ ಮಾಡ್ತಾರೆ ನಿಮ್ಮ ವೀಡಿಯೋನ. ಆವಾಗ ಅವರ ಕಣ್ಣಿಗೆ ಏನಾದರೂ ಬಿದ್ದಂದರೆ ನಿಮ್ಮ ಚಾನಲನ್ನು ಮಾನಿಟೈಸೇಷನ್ ಮಾಡಲ್ಲ. ಇನ್ನು ಯಾರ್ದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ, 1 ಸ್ಟ್ರೈಕ್ ಬಂದಿದೆ, ಈ ಥರ ಇದ್ದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ತಿಂಗಳು ನೀವು ಕಾಯಲೇಬೇಕಾಗುತ್ತೆ. ಇವಾಗ ಕಾಪಿರೈಟ್ ಕ್ಲೈಮ್ ಯಾವ ಥರ ರಿಮೂವ್ ಮಾಡೋದು, ಆ ಥರ ಇದನ್ನು ಮಾಡೋಕ್ಕಾಗಲ್ಲ. ನೀವು ವೀಡಿಯೋ ಡಿಲೀಟ್ ಮಾಡಿದರೂ 3 ತಿಂಗಳು ಆ ಸ್ಟ್ರೈಕ್ ಅದೇ ರೀತಿ ಇರುತ್ತೆ. ಅದರ ನಂತರ ರಿಮೂವ್ ಆಗುತ್ತೆ. ಓಕೆನಾ. ತನ್ನಷ್ಟಕ್ಕೆ ರಿಮೂವ್ ಆಗುತ್ತೆ. ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಓಕೆನಾ. ಈಗ ಸ್ಟ್ರೈಕ್ ಇದ್ದ ತಕ್ಷಣ ನೀವು ಇನ್ನೂ ಬೇರೆಯವ್ರದ್ದು ಆಗ್ತಿದ್ರೆ ನಿಮ್ಮ ಚಾನಲ್ಗೆ ತುಂಬ ತೊಂದರೆ ಆಗುತ್ತೆ. 3 ಸ್ಟ್ರೈಕ್ ಏನಾದರೂ ಯಾರಾದರೂ ಕೊಟ್ಟರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಓಕೆನಾ. ಅದಕ್ಕೆ ಯಾವುದೇ ಒಂದು ಮುಲಾಜು ನೋಡಲ್ಲ ಯೂಟ್ಯೂಬ್ನವರು, ಅದು ನಿಮ್ಮ ಚಾನಲ್ ಡಿಲೀಟೇ. ನೀವೇನಾದರೂ ಸ್ಟ್ರೈಕ್ ಇದ್ದರೆ 3 ತಿಂಗಳು ವೆಯ್ಟ್ ಮಾಡಿ. ಯಾರದೇ ಒಂದು ವೀಡಿಯೋನು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದಾದ ವೀಡಿಯೋನು ಅಪ್ಲೋಡ್ ಮಾಡ್ತೀರಿ. ಒಂದಲ್ಲೊಂದು ದಿವಸ ನಿಮಗೆ ಸಕ್ಸಸ್ ಸಿಗುತ್ತೆ. ಸ್ಟಾರ್ಟಿಂಗ್ ಸಿಗುತ್ತೆ ಅಂತ ಹೇಳಲ್ಲ, ಬಟ್ ಒಂದಲ್ಲೊಂದು ದಿವಸ ಸಿಗದಿರಲ್ಲ. ನಿಮ್ಮ ಚಾನಲಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಇಲ್ಲ ಅಂದರೆ
ನಿಮ್ಮ ಚಾನಲ್ನು ಮಾನಿಟೇಷನ್ ಆನ್ ಮಾಡ್ತಾರೆ. ಅದರ ನಂತರ ಡಾಲರ್ ಎಲ್ಲ ಕೌಂಟ್ ಆಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ನೀವು ಮಾನಿಟೇಷನ್ ಆನ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಹಳೆ ವಿಡಿಯೋನು ಮಾನಿಟೇಷನಲ್ಲಿ ಇಡಬೇಕು. ಯಾಕಂದರೆ ಆ ವಿಡಿಯೋ ಏನಾದರೂ ರನ್ನಿಂಗಲ್ಲಿದ್ದರೆ ಅದಕ್ಕೂ ವ್ಯೂಸ್ ಕೌಂಟ್ ಆಗುತ್ತೆ, ಅದಕ್ಕೂ ಡಾಲರ್ ಕೌಂಟ್ ಆಗುತ್ತೆ. ಹಾಗಾಗಿ ಎಲ್ಲ ವಿಡಿಯೋಗೂ ಆನ್ ಇಡಿ. ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕಂದ್ರೆ ನಿಮ್ಮ ಗೂಗಲ್ ಆ್ಯಡ್ಸೆನ್ಸಲ್ಲಿ $10 ಕಂಪ್ಲೀಟ್ ಆಗಿರಬೇಕು. ಓಕೆನಾ? $10 ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಪಿನ್ ಬರುತ್ತೆ. ಅದರ ನಂತರ ಅಂತಲ್ಲ, ಇವಾಗ $10ಗೆ ಪಿನ್ ಬರುತ್ತೆ. ಆಮೇಲೆ $100 ಯಾವಾಗ ಆಗುತ್ತೆ ಆವಾಗ ನಿಮಗೆ ಪೇಮೆಂಟ್ ಬರುತ್ತೆ. ಅಂದರೆ 100 ಆದ ತಕ್ಷಣ ಬರುತ್ತೆ ಅಂತ ಹೇಳಲ್ಲ, ಸ್ವಲ್ಪ ಟೈಮ್ ಹಿಡಿಬೋದು. 101ಗೂ ಬರುತ್ತೆ, ಕೆಲವರಿಗೆ $102ಗೂ ಬರುತ್ತೆ, $110ಗೂ ಆದಾಗ ಫಸ್ಟ್ ಪೇಮೆಂಟ್ ಬರುತ್ತೆ. ಅಂತೂ ಬರುತ್ತೆ, ಕಾಯ್ತಾ ಇರಬೇಕಾಗುತ್ತೆ. ನನಗೆ $142ಗೆ ಫಸ್ಟ್ ಪೇಮೆಂಟ್ ಬಂದಿರಲಿ, ಅದರ ನಂತರ ಬಂದಿಲ್ಲ. $23 ಆಗಿದೆ ಅಷ್ಟೇ. $100 ಆಗಬೇಕು. ಹಾಗಂತ 100 ಆದ ತಕ್ಷಣ ಬರ್ತಂತಿರಲ್ಲ, 110 120 ಆದಾಗ ಬರ್ಬೋದು, ಈ ಥರ. ಓಕೆನಾ? ನಂತ ಕೂರಬಾರ್ದು, ಪೇಮೆಂಟ್ ಬರಲಿ ಅಂತ ನಂತನೇ ಕೂರಬಾರ್ದು, ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕಾಗುತ್ತೆ. ಓಕೆನಾ? ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.